ಮಂಗಳೂರಿನಲ್ಲಿ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತವಾಗಿರುವ ಆದಿತ್ಯ ರಾವ್ ಆರೋಪಿಯಾಗಿದ್ದಾನೆ. ಯಾರೇ ಸಮಾಜದ್ರೋಹ ಎಸಗಿದ್ರೂ ಅವರನ್ನ ಬೆಂಬಲಿಸುವ ಪ್ರಶ್ನೆ ಇಲ್ಲ ಎಂದು ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸ್ಪಷ್ಟಪಡಿಸಿದ್ದಾರೆ. ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಶಿಕ್ಷೆ ಕೊಡೋದು ಕೋರ್ಟ್. ಹಾಗಾಗಿ ಯಾವುದೇ ಧರ್ಮ ಹಾಗೂ ವ್ಯಕ್ತಿಗಳು ಮುಖ್ಯವಲ್ಲ ಅಂತ ಹೇಳಿದ್ರು. ಯಾರಾಗಿದ್ದಾರೆ, ಏನಾಗಿದ್ದಾರೆ, ಅವನ ಹೆಸರೇನು, ಯಾರು ವ್ಯಕ್ತಿಗಳು ಪ್ರಶ್ನೆ ಅಲ್ಲ. ನಮ್ಮ ಈ ಯಾವ ವರ್ಗ ಯಾವ ಪ್ರಶ್ನೆ ಅಲ್ಲ. ಅವನೊಬ್ಬ ಆರೋಪಿ, ಅವನೊಬ್ಬ ಸಮಾಜ ವಿರೋಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವನು ಒಳಗಾಕಿದ್ದೇವೆ. ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ. ಅವನ ಮೇಲೆ ತೀರ್ಮಾನ ಕೊಡೋದು, ಶಿಕ್ಷೆ ಕೊಡೋದು ಕೋರ್ಟಿಗೆ ಸಂಬಂಧಪಟ್ಟದ್ದು. ನಮಗೆ ವ್ಯಕ್ತಿಗಳೇ ಮುಖ್ಯ ಅಲ್ಲ, ಯಾವುದೇ ಧರ್ಮ ಯಾವುದೇ ವರ್ಗ ಮುಖ್ಯ ಅಲ್ಲ. ಯಾರು ತಪ್ಪು ಮಾಡಿದ್ದಾನೆ ಅವನ ವಿಚಾರದಲ್ಲಿ ಮೇಲಾದ ಕ್ರಮ ಕೈಗೊಳ್ತೇವೆ. ಅದರಲ್ಲಿ ಇನ್ನು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮಂಗಳೂರಲ್ಲಿ ನಡೀತಾ ಇರುವ ಪೌರತ್ವ ತಿದ್ದುಪಡಿ ಕಾಯ್ದೆಯ ಜನಜಾಗೃತಿ ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಸಚಿವರು ತಿಳಿಸಿದರು. ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಸಚಿವರು ತಿಳಿಸಿದರು. ಸಚಿವ ಸಂಪುಟದ ವಿಸ್ತರಣೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾವುದು ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರಾಜ್ಯದ ಮುಖಂಡರು, ರಾಜ್ಯಾಧ್ಯಕ್ಷರು, ಕೇಂದ್ರದಲ್ಲಿರುವಂಥ ಮುಖಂಡರ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳು ಸರಿಯಾದ ಕಾಲಕ್ಕೆ ಸರಿಯಾದ ತೀರ್ಮಾನವನ್ನು ತಗೊಳ್ತಾರೆ. ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ನಾವೆಲ್ಲರೂ ಬರ್ತಿದ್ದೀವಿ.